ಆತ್ಮೀಯ ಬಂಧುಗಳಿಗೆ ಪ್ರೀತಿಯ ವಂದನೆಗಳು. ತುಳು ಭಾಷೆ ಮತ್ತು ಸಾಹಿತ್ಯದ ಪ್ರಾಚೀನತೆಯನ್ನು ಎತ್ತಿ ತೋರಿಸುತ್ತಾ ಅವು ತುಳು ಭಾಷೆಗೆ ರಾಜ್ಯದ ಅಧಿಕೃತ ಭಾಷೆ ಮತ್ತು 8ನೇ ಪರಿಚ್ಛೇದಕ್ಕೆ ಸೇರಿಸಿಕೊಳ್ಳಲು ಅಗತ್ಯದ ಆಧಾರಗಳೆಂಬುದನ್ನು ಸುಧಾನಾ ಕಿಟ್ಟೆಲ್ ಸೆಂಟರ್ನ ಚಾವಡಿ ಚರ್ಚೆ ಎಸಳು 1 ಮತ್ತು 2ರಲ್ಲಿ ಅನಾವರಣಗೊಳಿಸುವ ಪ್ರಯತ್ನವನ್ನು ಮಾಡಲಾಗಿದೆ. ಅದರ ಮುಂದುವರಿದ ಭಾಗವನ್ನು ಎಸಳ್ 3ರಲ್ಲಿ ನೀಡುವ ಪ್ರಯತ್ನಕ್ಕೆ ಕೈಹಚ್ಚಲಾಗಿದೆ. 20ನೇ ಶತಮಾನದ ಉತ್ತರಭಾಗದಲ್ಲಿ ದೇಶದ ರಾಷ್ಟ್ರೀಯ ಚಳುವಳಿಯು ತೀವ್ರತೆಯನ್ನು ಪಡೆದಾಗ ತುಳು ಭಾಷೆ ಮತ್ತು ಸಾಹಿತ್ಯದ ಬಗ್ಗೆ ಕೂಡ ಹೊಸ ಎಚ್ಚರವೊಂದು ಕಾಣಿಸಿಕೊಂಡಿತ್ತು. ಆ ವೇಳೆ ಪಣಿಯಾಡಿ ಶ್ರೀನಿವಾಸ ಉಪಾಧ್ಯಾಯರ ತುಳುವ ಸಾಹಿತ್ಯ ಮಾಲೆ ಪ್ರಕಾಶನ ಸಂಸ್ಥೆಯ ಮೂಲಕ ಹಲವು ತುಳು ಕೃತಿಗಳು ಬೆಳಕಿಗೆ ಬಂದವು. ಮುಂದೆ ಹೊಳಲಿ ಶೀನಪ್ಪ ಹೆಗಡೆಯವರು, ಶ್ರೀಯುತ ನಾರಾಯಣ ಕಿಲ್ಲೆಯವರು, ಬಡಕಬೈಲು ಪರಮೇಶ್ವರಯ್ಯನವರು, ಸತ್ಯಮಿತ್ರ ಬಂಗೇರರವರು, ಶ್ರೀ ಮಾಧವ ತಿಂಗಳಾಯರು, ಶ್ರೀ ಗಣಪತಿರಾವ್ ಐಗಳು ಮುಂತಾದವರು ತುಳು ಸಾಹಿತ್ಯದ ಭಿನ್ನ ಪ್ರಾಕಾರಗಳ ಸೃಷ್ಟಿಗೆ ಕಾರಣಕರ್ತರಾದರು. ಮುಂದೆ ತುಳು ನಾಟಕ ಸಾಹಿತ್ಯ, ರಂಗಭೂಮಿ ಚಟುವಟಿಕೆಗಳು, ತುಳುವಿನಲ್ಲಿ ಯಕ್ಷಗಾನ ಪ್ರಸಂಗಗಳ ಬರವಣಿಗೆ ಮತ್ತು ಪ್ರದರ್ಶನಗಳು ತುಳುವಿಗೆ ಶಕ್ತಿಯನ್ನು ತುಂಬುವುದರ ಒಂದಿಗೆ ಅವು ತುಳು ಸಾಹಿತ್ಯದ ವಿಭಿನ್ನ ಜನಪ್ರಿಯ ಪ್ರಾಕಾರಗಳಾಗಿ ಗುರುತಿಸಲ್ಪಟ್ಟವು. ನಂತರದ ದಿನಗಳಲ್ಲಿ ಉಡುಪಿಯ ರಾಷ್ಟ್ರಕವಿ ಗೋವಿಂದ ಪೈ ಸಂಶೋಧನಾ ಕೇಂದ್ರ, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಮಂಗಳೂರು ತುಳುಕೂಟ, ಬಂಟ್ವಾಳದ ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ಅಲ್ಲದೆ ಬೇರೆ ಬೇರೆ ಸ್ಥಳಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವಂಥ ತುಳು ಸಂಘಗಳು, ಅಧ್ಯಯನ ಕೇಂದ್ರಗಳು ಮತ್ತು ವಿಶ್ವ ತುಳು ಸಮ್ಮೇಳನ ತುಳು ಭಾಷೆ ಮತ್ತು ಸಾಹಿತ್ಯದ ಬೆಳವಣಿಗೆಯಲ್ಲಿ ಬಹುಮುಖ್ಯ ಪಾತ್ರ ವಹಿಸಿವೆ. ಆದರೂ ಕೂಡ ರಾಜ್ಯದ ಅಧಿಕೃತ ಭಾಷೆಯ ಸ್ಥಾನಮಾನ ಮತ್ತು ಸಂವಿಧಾನದ 8ನೇ ಪರಿಚ್ಛೇದದಲ್ಲಿ ತುಳುವಿನ ಸೇರ್ಪಡೆ ಇನ್ನೂ ಕೂಡ ಸವಾಲಾಗಿಯೇ ಉಳಿದಿದೆ. ಈ ಸವಾಲನ್ನು ಸಾಕಾರಗೊಳಿಸುವ ಅವಕಾಶವನ್ನು ನಮ್ಮ ದೇಶದ ಸಂವಿಧಾನ ನೀಡಿದೆ. ಪ್ರತಿ ರಾಜ್ಯಗಳು ಕೂಡ ತಮ್ಮದೇ ಆದ ಆಡಳಿತ ಭಾಷೆಯನ್ನು ಹೊಂದುವ ಮುಕ್ತ ಅವಕಾಶ ಇದೆ. ಅಂದರೆ ಒಂದು ರಾಜ್ಯದಲ್ಲಿ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ 1ರಿಂದ ಹೆಚ್ಚು ಭಾಷೆಯನ್ನು ಅಧಿಕೃತ ಭಾಷೆ ಅಂದರೆ ಅಫಿಷಿಯಲ್ ಲ್ಯಾಂಗ್ವೇಜ್ ಎಂದು ಪರಿಗಣಿಸಲು ನಮ್ಮ ದೇಶದ ಸಂವಿಧಾನ ಅವಕಾಶ ನೀಡಿದೆ. ಉದಾಹರಣೆಗಾಗಿ ಆಂಧ್ರ ಪ್ರದೇಶದಲ್ಲಿ ತೆಲುಗುವಿನೊಂದಿಗೆ ಉರ್ದು ಭಾಷೆ, ಅಸ್ಸಾಮಿನಲ್ಲಿ ಅಸ್ಸಾಂ ಭಾಷೆಯೊಂದಿಗೆ ಬೆಂಗಾಲಿ ಮತ್ತು ಬೋಡೋ ಭಾಷೆಗಳು, ಬಿಹಾರದಲ್ಲಿ ಮೈಥಿಲಿ, ಹಿಂದಿ ಮತ್ತು ಉರ್ದು ಭಾಷೆಗಳು, ಮೇಘಾಲಯದಲ್ಲಿ ಇಂಗ್ಲಿಷ್, ಖಾಸಿ ಮತ್ತು ಗಾರೋ ಭಾಷೆಗಳು, ರಾಜಸ್ಥಾನದಲ್ಲಿ ಹಿಂದಿ ಮತ್ತು ರಾಜಸ್ಥಾನಿ ಭಾಷೆ, ಉತ್ತರಾಖಂಡದಲ್ಲಿ ಇಂಗ್ಲಿಷ್, ಹಿಂದಿ, ಉರ್ದು ಮತ್ತು ಸಂಸ್ಕೃತ ಭಾಷೆ, ಉತ್ತರ ಪ್ರದೇಶದಲ್ಲಿ ಹಿಂದಿ ಮತ್ತು ಉರ್ದು ಭಾಷೆ, ಪಶ್ಚಿಮ ಬಂಗಾಳದಲ್ಲಿ ಬಂಗಾಳಿ, ಇಂಗ್ಲಿಷ್ ಹಾಗೂ ನೇಪಾಳಿ ಭಾಷೆಗಳು ಅಧಿಕೃತ ಭಾಷೆಗಳಾಗಿವೆ. ಇನ್ನು ಕೇಂದ್ರಾಡಳಿತ ಪ್ರದೇಶದಲ್ಲಿಯೂ ಕೂಡ ಇಂಥ ಉದಾಹರಣೆಗಳಿವೆ. ಪುದುಚೇರಿಯಲ್ಲಿ ಫ್ರೆಂಚ್, ತಮಿಳು ಮತ್ತು ಇಂಗ್ಲಿಷ್ ಭಾಷೆಗಳು, ಮಾಹೆಯಲ್ಲಿ ಫ್ರೆಂಚ್, ಮಲಯಾಳಂ ಮತ್ತು ಇಂಗ್ಲಿಷ್ ಭಾಷೆ, ಯಾನಂನಲ್ಲಿ ಫ್ರೆಂಚ್, ತೆಲುಗು ಮತ್ತು ಇಂಗ್ಲಿಷ್ ಭಾಷೆ. ಸಂವಿಧಾನದ 8ನೇ ಪರಿಚ್ಛೇದದ ಆರಂಭದ ದಿನಗಳಲ್ಲಿ 14 ಭಾಷೆಗಳು ಸೇರ್ಪಡೆಗೊಂಡವು. ನಂತರ ಸಿಂಧಿ ಭಾಷೆ, ಕೊಂಕಣಿ, ಮಣಿಪುರಿ, ನೇಪಾಲಿ, ಬೋಡೋ, ಮೈಥಿಲಿ, ಡೋಗ್ರಿ ಹಾಗೂ ಸಂತಾಲಿ ಭಾಷೆಗಳ ಸೇರ್ಪಡೆಗಳೊಂದಿಗೆ ಇಂದು 22 ಭಾಷೆಗಳು 8ನೇ ಪರಿಚ್ಛೇದದಲ್ಲಿ ಸೇರಿಸಲ್ಪಟ್ಟಿದೆ. ಭಾಷಾವಾರು ಜನಸಂಖ್ಯೆಯ ಆಧಾರದಲ್ಲಿ ಭಾರತದಲ್ಲಿ ಒಟ್ಟು 30 ಮುಖ್ಯ ಭಾಷೆಗಳ ಪೈಕಿ ತುಳುವಿಗೆ 25ನೇ ಭಾಷೆಯ ಸ್ಥಾನಮಾನವಿದೆ. ತುಳು ಭಾಷಿಗರಿಗಿಂತ ಕಡಿಮೆ ಸಂಖ್ಯೆಯ ಭಾಷಿಗರು ಇರುವಂಥ ಮಣಿಪುರಿ, ಬೋಡೋ ಭಾಷೆಗಳು 8ನೇ ಪರಿಚ್ಛೇದದಲ್ಲಿ ಸೇರಿವೆ. ಆದರೆ ರಾಜ್ಯದ ಅಧಿಕೃತ ಭಾಷೆಯಾಗಲು ಮತ್ತು ಸಂವಿಧಾನದ 8ನೇ ಪರಿಚ್ಛೇದದಲ್ಲಿ ಸೇರಿಸಲ್ಪಡಲು ಎಲ್ಲ ಅರ್ಹತೆಗಳು ಇದ್ದರೂ ಕೂಡ ತುಳು ಭಾಷೆ ಬದಿಗೆ ಸರಿಸಲ್ಪಟ್ಟಿದೆ. ಒಂದು ನಾಗರಿಕತೆಯಿಂದ ಇನ್ನೊಂದು ನಾಗರಿಕತೆ ಬೆಳವಣಿಗೆ ಕಾಣಬಹುದು. ಹಾಗೆಯೇ
ಒಂದು ಭಾಷೆಯಿಂದ ಇನ್ನೊಂದು ಭಾಷೆ ಹಾಗೂ ಆ ಭಾಷೆಯ ಕಲಿಕೆಯನ್ನು ಮಾಡುವ ವ್ಯಕ್ತಿಯ ಬೌದ್ಧಿಕ ಮಟ್ಟ ಹೆಚ್ಚಾಗುತ್ತದೆ ಹೊರತು ಅದರಿಂದ ಯಾವುದೇ ನಷ್ಟ ಸಂಭವಿಸುವುದಿಲ್ಲ. ತುಳು ಭಾಷೆ ಮತ್ತು ಸಾಹಿತ್ಯದ ಬೆಳವಣಿಗೆ ಇತರ ಭಾಷೆಗಳ ಬೆಳವಣಿಗೆಗೆ ಪೂರಕವಾಗಿರುತ್ತದೆ. ಇಂಥ ಸಂದರ್ಭದಲ್ಲಿ ತುಳು ಭಾಷಿಕರು ಮತ್ತು ತುಳು ಸಂಘ ಸಂಸ್ಥೆಗಳು ಈ ಬಗ್ಗೆ ಇನ್ನಷ್ಟು ಕಾಳಜಿ ವಹಿಸುವಂಥ ಅಗತ್ಯ ಇದೆ. ತುಳುವಿನ ಸ್ಥಾನಮಾನದ ಹೋರಾಟವೆಂಬುದು ಜನಸಾಮಾನ್ಯರ ಹೋರಾಟವಾಗಬೇಕು. ಯಾಕೆಂದರೆ ಒಂದು ಭಾಷೆ ಸಂವಿಧಾನದ 8ನೇ ಪರಿಚ್ಛೇದಕ್ಕೆ ಸೇರಿಸಲ್ಪಟ್ಟಾಗ ನಾಡು ಮತ್ತು ಭಾಷೆಯೊಂದಿಗೆ ಆ ಭಾಷೆಯನ್ನು ಮಾತನಾಡುವಂಥ ಜನರಿಗೆ ಸಿಗಬಹುದಾದಂಥ ಪ್ರಯೋಜನಗಳೇನು ಎಂಬಂಥದ್ದನ್ನು ಜನರಿಗೆ ತಲುಪಿಸುವ ಕಾರ್ಯ ಆಗಬೇಕು. ಇದಲ್ಲದೆ ಇಂದಿನ ಪ್ರಚಲಿತ ಸನ್ನಿವೇಶದಲ್ಲಿ ಎಲ್ಲ ಬೇಡಿಕೆಗಳು ಕೂಡ ತಾರ್ಕಿಕ ಅಂತ್ಯ ಕಾಣುವಂಥದ್ದು ರಾಜಕೀಯ ಇಚ್ಛಾಶಕ್ತಿಯಿಂದ ಮಾತ್ರ. ತುಳು ಭಾಷೆಗೆ ಸ್ಥಾನಮಾನವನ್ನು ನೀಡುವ ಬಗ್ಗೆ ರಾಜಕೀಯ ನಾಯಕರು ಮತ್ತು ಪಕ್ಷಗಳು ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಅದನ್ನು ಸೇರಿಸಿಕೊಳ್ಳುವ ಬಗ್ಗೆ ಒತ್ತಾಯ ಮಾಡುವಂಥದ್ದು ಅನಿವಾರ್ಯ. ಈ ಬಗ್ಗೆ ಪ್ರಭಾವ ಬೀರಲು ಶಕ್ತರಿರುವ ನಾಯಕರು ಕರಾವಳಿ ಕರ್ನಾಟಕಕ್ಕೆ ಶ್ರೀಯುತ ಯು ಶ್ರೀನಿವಾಸ ಮಲ್ಯ ರವರ ಕೊಡುಗೆಗಳಿಂದ ಪ್ರಭಾವಿತರಾಗಿ ಅದೇ ಹಾದಿಯಲ್ಲಿ ಸಾಗಿ ತುಳುವಿಗೆ ಅದರ ಸಹಜ ಅರ್ಹತೆಯ ಆಧಾರದಲ್ಲಿ ಸ್ಥಾನಮಾನ ದೊರಕಿಸಿಕೊಡುವ ಬಗ್ಗೆ ಪ್ರಯತ್ನಿಸುವಂಥ ಅಗತ್ಯವಿದೆ. ಇದರೊಂದಿಗೆ ತುಳುನಾಡಿನ ಹೊರಗೆ ತುಳು ಭಾಷೆಯ ಬಗ್ಗೆ ವಿಶಾಲ ದೃಷ್ಟಿಕೋನವನ್ನು ಸೃಷ್ಟಿಸುವ ಮತ್ತು ಅನ್ಯ ಭಾಷಿಕರಿಗೆ ತುಳುವಿನ ಬಗ್ಗೆ ಅರಿವು ಮೂಡಿಸುವಂಥ, ತುಳು ಚರಿತ್ರೆಯ ರಚನೆ ಮಾಡುವಂಥ, ತುಳು ಸಂಸ್ಕೃತಿಯ ಪತ್ರಾಗಾರದ ಸ್ಥಾಪನೆ, ಹಾಗೆ ಇಂಗ್ಲಿಷ್ ಅಥವಾ ಇತರ ಅನ್ಯ ಭಾಷೆಗಳಿಗೆ ತುಳು ಗ್ರಂಥಗಳ ತರ್ಜುಮೆಯ ಕೆಲಸಗಳು ಹೆಚ್ಚಾಗಬೇಕಾದಂಥ ಅಗತ್ಯವಿದೆ. ಅಂದರೆ ತುಳು ಭಾಷೆ ತನ್ನ ಅರ್ಹತೆಯಿಂದಲೇ ರಾಜ್ಯದ ಅಧಿಕೃತ ಭಾಷೆ ಮತ್ತು ಸಂವಿಧಾನದ 8ನೇ ಪರಿಚ್ಛೇದಕ್ಕೆ ಸೇರಿಸಲ್ಪಡಬೇಕಿದ್ದರೂ ಅದು ಇನ್ನೂ ದಕ್ಕದಿರುವುದರಿಂದ ಈ ಬಗ್ಗೆ ತುಳು ಭಾಷಿಕರಿಂದ ಹಾಗೂ ತುಳು ಭಾಷೆಯೊಂದಿಗೆ ಕನ್ನಡ ಭಾಷೆಯು ಮಾತೃಭಾಷೆಯಾಗಿರುವ ಕನ್ನಡಿಗರಿಂದ ಸಾಂಘಿಕ ಪ್ರಯತ್ನದ ಅಗತ್ಯವಿದೆ ಎಂಬ ಭಿನ್ನಹದ ಒಂದಿಗೆ ಸುಧಾನಾ ಕಿಟ್ಟೆಲ್ ಕೇಂದ್ರದ ಚಾವಡಿ ಚರ್ಚೆ ಎಸಳ್ 3 ಕೊನೆಗೊಳಿಸಿ ಚಾವಡಿ ಚರ್ಚೆಯ ಮುಂದಿನ ಭಾಗ ಎಸಳ್ 4ರಲ್ಲಿ ತುಳು ಸಂಸ್ಕೃತಿ ಮತ್ತು ತುಳು ಬದುಕು ಇದರ ಬಗ್ಗೆ ಬಂಟ್ವಾಳದ ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರದ ಅಧ್ಯಕ್ಷರಾದಂಥ ಡಾಕ್ಟರ್ ತುಕಾರಾಮ್ ಪೂಜಾರಿ ಅವರ ಮಾತಿನ ಮೂಲಕ ಇನ್ನಷ್ಟು ಮಾಹಿತಿಯನ್ನು ನೀಡುವ ಪ್ರಯತ್ನಕ್ಕೆ ಕೈ ಹಚ್ಚಲಾಗುವುದು. ತುಳು ಭಾಷೆದ ಸ್ಥಾನಮಾನದ ಬಗ್ಗೆ ಬುಡುಗಡೆ ಮಲ್ತಿನ ಮಾತ ವಿಡಿಯೋನು ತೂಯಿನ ನಿಕ್ಲೆಗೆ ಪೂರ ಮುಗಿತಲದ ಮೋಕೆದ ಸೊಲ್ಮೆಲೆನು ಸಂದಾವೊಂದು ಉಂದೆನು ಈ ನೆಲತ ಬ್ಯಾತೆ ಜನಕುಲೆಗ್ಲ ಪಟ್ಟುಲೆ ಮೆಚ್ಚಿಲೆ ಬೊಕ್ಕ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಲ್ಪುಲೆ ಪಂಡುದು ನಟ್ಟೊಂಡ್ವೆ.